ಇದೀಗ ಪ್ರಸ್ತುತ ಇರುವಂಥ ರಾಜ್ಯದಲ್ಲಿ ಇರುವಂಥ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗೋದು, ಹಿಂದೂ ಮುಖಂಡರ ಹತ್ಯೆ ಆಗುವಂಥದ್ದು ಇದನ್ನು ನಾವು ನೋಡಿಕೊಂಡೇ ಬಂದಿರುವಂಥದ್ದು. ಯಾವುದೇ ಸರ್ಕಾರ ಇರಲಿ, ಹತ್ಯೆ ಆದಾಗ ದೋಷಾರೋಪಣೆ ಇನ್ನೊಂದು ಪಕ್ಷದ ಮೇಲೆ ಹಾಕುವಂಥದ್ದು ನಡೀತಾ ಬಂದಿರುವಂಥದ್ದು ನಾವು ನೋಡಿಕೊಂಡೇ ಬಂದಿದ್ದೇವೆ. ಆದರೆ ಈ ಒಂದು ಹತ್ಯೆಯ ಪ್ರಕರಣದಲ್ಲಿ ಸಾಕಷ್ಟು ಸಾಕ್ಷ್ಯಗಳು ಲಭ್ಯವಿದ್ದರೂ ಕೂಡ ಈಗ ನಮಗೆ ತಿಳಿದು ಬಂದಿರುವಂಥ ಸತ್ಯದ ಪ್ರಕಾರ 8 ಜನರನ್ನು ಬಂಧಿಸಿದ್ದಾರೆ ಅನ್ನುವಂಥ ವಿಚಾರ ನಮಗೆ ತಿಳಿದು ಬಂದಿರೋದು. ಆದರೆ ನಾವು ಸಾಮಾನ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿ ಆ ದೃಶ್ಯವನ್ನು ನೋಡಿದಾಗ ಆ ಕೊಲೆಯ ಸುತ್ತ ಆ ಹತ್ಯೆ ಆಗುವಂಥ ಸಂದರ್ಭದಲ್ಲಿ ಇದ್ದಂತಹ ಒಂದು ಜನಸಮೂಹ, ಅದಕ್ಕೆ ಸಹಕಾರ ಮಾಡಿದಂಥವರು, ಹತ್ಯೆ ಆದ ನಂತರ ತಪ್ಪಿಸಿಕೊಳ್ಳಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳು, ಅದರ ಜೊತೆಗೆ ಬುರ್ಕಾದಾರಿಗಳು, ಅದರಲ್ಲ ಬುರ್ಕಾದಾರಿಗಳು ಮಹಿಳೆಯರೋ ಅಥವಾ ಇನ್ಯಾರಿದ್ದಾರೋ ಅದು ಇನ್ನೂ ಗೊತ್ತಿಲ್ಲ. ನಾವು ಪೊಲೀಸ್ ಇಲಾಖೆಗೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ನೀವು ಇತ್ತೀಚೆಗೆ ಕುಡುಪು ಒಂದು ಕ್ರಿಕೆಟ್ ಪಂದ್ಯಾಟದ ವೇಳೆ ಆದಂತಹ ಒಂದು ಕೊಲೆ ಇದೆ. ಆ ಮಾಬ್ ಲಿಂಚಿಂಗಲ್ಲಿ ಒಂದು ಹತ್ಯೆ ಆಯಿತು ಅಂತ ಆದಾಗ ಒಂದು 22-23 ಜನರನ್ನು ನೀವು ಬಂಧಿಸ್ತೀರಿ. ಯಾವುದೇ ಸಾಕ್ಷ್ಯಾಧಾರಗಳು ಸರಿಯಾದ ರೀತಿಯಲ್ಲಿ ಇಲ್ಲದಿದ್ದರೂ ಕೂಡ ವಿಚಾರಣೆಯನ್ನು ತೀವ್ರವಾಗಿ ಮಾಡಿಕೊಂಡು ಮಾಡ್ತೀರಿ ನೀವು. ಆದರೆ ಈ ಹತ್ಯೆಯಲ್ಲಿ ಸಾಕಷ್ಟು ನಿಮಗೆ ಎವಿಡೆನ್ಸ್ಗಳಿದ್ದರೂ ಕೂಡ ಇಲ್ಲಿ ತನಕ ಆಗಿರುವಂಥದ್ದು 8 ಜನರ ಬಂಧನ. ಈಗ ನಮ್ಮ ಪ್ರಶ್ನೆ ಏನು ಅಂತ ಹೇಳಿದರೆ, ನಾನು ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವೊಂದು ಶಾಸಕರ ಹೇಳಿಕೆಯನ್ನು ನೋಡಿದ್ದೇನೆ. ಅದರಲ್ಲೂ ಕೂಡ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಭರತ್ ಶೆಟ್ಟಿ ಅವರು ತುಂಬ ವಿಸ್ತರಣವಾಗಿ ಮಾತಾಡಿದ್ದಾರೆ. ಅವರು ಯಾವ ರೀತಿ ತನಿಖೆ ನಡೆಸಬಹುದಿತ್ತು, ಏನೆಲ್ಲ ಆಗ್ತಾ ಇದೆ ಅಂತ ನಾವು ಕೇಳಿದರೆ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಅವ್ರನ್ನ ಶ್ಲಾಘಿಸ್ತೇವೆ, ಅವರ ಈ ಉತ್ಸಾಹವನ್ನು ನಾವು ಕೂಡ ಶ್ಲಾಘಿಸ್ತೇವೆ. ಯಾಕಂದರೆ ಒಂದು ಒಳ್ಳೆಯ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಪೊಲೀಸ್ ಇಲಾಖೆಯನ್ನು ತರಾಟೆಗೆ ತೆಗೆದುಕೊಳ್ಳುವಂಥದ್ದನ್ನು ಇಂಥದ್ದು ಆಗಬೇಕು. ಯಾಕಂತ ಹೇಳಿದರೆ ಪೊಲೀಸ್ ಇಲಾಖೆ ಕೂಡ ಇವತ್ತು ಜನಸಾಮಾನ್ಯರು ಕಷ್ಟ ಬಂದಾಗ ಮೊದಲು ಹೋಗುವಂಥದ್ದು ಪೊಲೀಸ್ ಠಾಣೆಗೆ. ಪೊಲೀಸ್ ಠಾಣೆಯಲ್ಲಿ ಮೊದಲು ನ್ಯಾಯವನ್ನು ಅಪೇಕ್ಷೆಯನ್ನು ಪಡ್ತಾರೆ. ಅಲ್ಲಿ ನ್ಯಾಯ ಸಿಗದಿದ್ದಾಗ ನಂತರ ಕೋರ್ಟು ಮತ್ತೊಂದು ಅಂತ ನಂತರ ಬರುವಂಥದ್ದು. ಆದರೆ ಪ್ರಾಥಮಿಕವಾಗಿ ಯಾರು ತನಿಖೆಯನ್ನು ಮಾಡ್ತಾರೆ ಅವರು ನ್ಯಾಯಾಲಯಕ್ಕೆ ಏನನ್ನು ಸಬ್ಮಿಟ್ ಮಾಡ್ತಾರೆ ಅದರ ಮೇಲೆ ಒಟ್ಟಾರೆಯಾಗಿ ಕೇಸ್ ನಿಲ್ಲುವಂಥದ್ದು ಇಲ್ಲಿವರೆಗೆ ಆದಂತಹ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಆದಂಥ ಎಲ್ಲ ಹತ್ಯೆ ಕೊಲೆ ಪ್ರಕರಣಗಳು ಇದೇ ನಡೀತಾ ಬಂದಿರುವಂಥದ್ದು. ವೈಫಲ್ಯಗಳು ಅಥವಾ ಒತ್ತಡ ಯಾವ ರೀತಿ ಇದೆ, ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಒಂದು ವಿಚಾರವನ್ನು ತಲೆಯಲ್ಲಿ ಇಟ್ಕೊಳ್ಬೇಕಾಗ್ತದೆ. ಈ ಹಿಂದೆ ಇದ್ದಂಥ ಭಾರತೀಯ ಜನತಾ ಪಕ್ಷದ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸಿದ್ದಕ್ಕಾಗಿ ಅದರ ಪ್ರತಿಫಲವಾಗಿ ಜನರು ನಿಮ್ಮನ್ನು ಆಯ್ಕೆ ಮಾಡಿರುವಂಥದ್ದು. ರೋಸಿ ಹೋಗಿ ಇದು ಕೇವಲ ಮುಸಲ್ಮಾನರಿಂದ ಆಯ್ಕೆಯಾಗಿ ಬಂದಂಥ ಸರ್ಕಾರ ಅಲ್ಲ, ಬಹುಸಂಖ್ಯಾತ ಹಿಂದೂಗಳ ಮತವನ್ನು ಪಡೆದು ಇವತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದೀರಿ. ಇಂಥ ಸಂದರ್ಭದಲ್ಲಿ ನೀವು ಯಾವುದೋ ಒಂದು ಮತವನ್ನು ಓಲೈಕೆ ಮಾಡುವ ರೀತಿಯಲ್ಲಿ ನಿಮ್ಮ ಒಂದು ನಡತೆ ಅಂತಾದರೆ ನೀವು ಯಾವ ಒಂದು ವಿಚಾರವನ್ನು ಜನರಿಗೆ ತಿಳಿಸಲಿಕ್ಕೆ ನೀವು ಹೊರಟಿದ್ದೀರಿ. ಘಟನೆ ನಡೆದ ಮೇಲೆ ಬಂದಂತಹ ಗೃಹ ಸಚಿವರು ಕೂಡ ಆತ ರೌಡಿ ಶೀಟರ್ ಅಂತ ಹೇಳ್ತಾರೆ. ಈಗ ಇದೇ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ಜನ ಶಾಸಕರ ಜೊತೆ ರೌಡಿಗಳಿಲ್ಲ, ರೌಡಿ ಶೀಟರ್ಗಳನ್ನು ಜೊತೆಯಲ್ಲಿ ಹಂಚಿಕೊಂಡು ನೀವು ಕಾರ್ಯಕ್ರಮಗಳು ಹೋಗ್ತೀರಿ, ಅವರ ಮನೆಗಳಲ್ಲಿರುವಂಥ ಕಾರ್ಯಕ್ರಮಗಳಿಗೆ ಹೋಗ್ತೀರಿ. ಆವಾಗ ಅವರು ನಿಮಗೆ ರೌಡಿ ಶೀಟರ್ ಅಂತ ಅನಿಸೋದಿಲ್ಲ. ಈ ಒಂದು ಹತ್ಯೆ ಆದಾಗ ಹಿಂದೂ ಕಾರ್ಯಕರ್ತನ ವಿಚಾರಗಳಿಗೆ ಬಂದಾಗ ಆತ ರೌಡಿ ಶೀಟರ್ ಅಂತ ಅಂತೀರಿ. ಈಗ ಇಷ್ಟೆಲ್ಲ ಹಿಂದುತ್ವದ ಪರ ಮಾತಾಡುವಂಥ ಭಾರತೀಯ ಜನತಾ ಪಕ್ಷದ ಇವತ್ತಿನ ಶಾಸಕರಿಗೂ ಕೂಡ ನಾನು ಹೇಳುವಂಥದ್ದು, ನೀವೆಷ್ಟೆಲ್ಲ ಮಾತಾಡ್ತಾ ಇದ್ದೀರಿ, ಬಹುಶಃ ನೀವು ನೀವು ಸ್ವಲ್ಪ ಹಿಂದುಗಡೆ ಹೋಗಿ ನೀವು ಒಂದು ಆಲೋಚನೆ ಮಾಡಿದರೆ ಸುಹಾಸ್ ಶೆಟ್ಟಿಗೆ ಈ ರೌಡಿ ಪಟ್ಟವನ್ನು ಕಟ್ಟಿದವರು ಕೂಡ ನೀವೇ. ಆದ್ದರಿಂದ ಇವತ್ತು ಇಡೀ ಹಿಂದೂ ಸಮಾಜ ಮುಜುಗರಗಳಿಗಾಗ್ತಿದೆ.
ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಗೃಹ ಸಚಿವರು ಹೇಳ್ತಾರೆ ಆತ ರೌಡಿ ಶೀಟರ್ ಅಂತ. ಹಾಗಾದರೆ ಆ ಪಟ್ಟ ಕೊಟ್ಟವರು ಯಾರು? ಅಂದರೆ ನೀವೊಂದು ವ್ಯವಸ್ಥೆಯನ್ನು ಹುಟ್ಟು ಹಾಕ್ತೀರಿ, ಭಾರತೀಯ ಜನತಾ ಪಕ್ಷದವರು ಒಂದು ವ್ಯವಸ್ಥೆಯನ್ನು ಹುಟ್ಟು ಹಾಕ್ತಾರೆ, ನಂತರ ಶೋಕ ಆಚರಣೆ ಮಾಡ್ತಾರೆ. ಆದ್ದರಿಂದ ಈ ಒಂದು ಹತ್ಯೆ ಇದು ಇವತ್ತಿಂದಲ್ಲ, ತುಂಬ ಹಿಂದಿನಿಂದಲೂ ಹಿಂದೂ ಕಾರ್ಯಕರ್ತರ ಹತ್ಯೆಗಳಾಗುವಂಥ ನಾವು ನೋಡಿಕೊಂಡೇ ಬಂದಿರುವಂಥದ್ದು. ಅದರಲ್ಲಿ ವಿಶೇಷವಾಗಿ ಇವತ್ತಿನ ಒಂದು ಸಂದರ್ಭದಲ್ಲಿ ಸುಹಾಸ್ ಶೆಟ್ಟಿ ಸಂಘಟನೆಯಲ್ಲಿ ಕೆಲಸ ಮಾಡಿದಂಥವರು. ಆದ್ದರಿಂದ ಎವಿಡೆನ್ಸ್ಗಳು ಇಲ್ಲದಿದ್ದರೆ ಅದು ಬೇರೆ ವಿಚಾರ. ಎವಿಡೆನ್ಸ್ಗಳು ಇದ್ದೂ ಕೂಡ ಬಂಧನಗಳು ವಿಳಂಬ ಆಗ್ತಾ ಇದೆ ಅಂತಾದಾಗ ಎಲ್ಲೋ ಒಂದು ಕಡೆ ಜನಸಾಮಾನ್ಯರು ಪೊಲೀಸ್ ಇಲಾಖೆಯನ್ನು ಕೂಡ ಅನುಮಾನದಲ್ಲಿ ನೋಡುವಂಥ ಒಂದು ಪರಿಸ್ಥಿತಿ ಬಂದೊದಗಿದೆ. ಅದಕ್ಕೆ ಪೊಲೀಸ್ ಇಲಾಖೆ ಇವತ್ತೇನು ಮಾಡಬೇಕಾಗಿದೆ, ಜನಸಾಮಾನ್ಯರ ಮನಸ್ಸಲ್ಲಿ ಧೈರ್ಯ ತುಂಬುವಂಥದ್ದು. ಯಾವ ರೀತಿ ಧೈರ್ಯ ತುಂಬಬೇಕು? ನಿಜವಾದ ನೈಜ ಅಪರಾಧಿಗಳು ಯಾರು ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ, ಯಾರು ಇವತ್ತು ಸುರಕ್ಷಿತವಾಗಿ ಬೇರೆ ಕಡೆ ಇದ್ದಾರೆ, ಯಾರು ಇದಕ್ಕೆ ಕುಮ್ಮಕ್ಕು ಕೊಟ್ಟಿದ್ದಾರೆ, ಯಾರು ಇದಕ್ಕೆ ದುಡ್ಡಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಈ ಎಲ್ಲವನ್ನು ಕೂಡ ಕೂಲಂಕುಷವಾಗಿ ತನಿಖೆ ಮಾಡಿ ಇದಕ್ಕೆ ತಡ ಮಾಡುವ ಅವಶ್ಯಕತೆ ಇಲ್ಲ. ಬಹುಶಃ ಪೊಲೀಸ್ ಇಲಾಖೆಗೆ ಯಾವ ರೀತಿ ತನಿಖೆ ಮಾಡಬೇಕು ಅನ್ನೋದು ಗೊತ್ತಿದೆ. ಆಮೇಲೆ ಇದರಲ್ಲಿ ರಾಜಕೀಯ ಕೈವಾಡವಿದೆಯೇ? ಇದರಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ ಅಥವಾ ಭಾರತೀಯ ಜನತಾ ಪಕ್ಷದವರಿದ್ದಾರೆ, ನಮಗೆ ಗೊತ್ತಿಲ್ಲ. ಯಾಕಂತ ಹೇಳಿದರೆ ಇವತ್ತು ಕಾಂಗ್ರೆಸ್ಸಲ್ಲೂ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರಿದ್ದಾರೆ, ಭಾರತೀಯ ಜನತಾ ಪಕ್ಷದಲ್ಲೂ ಇದ್ದಾರೆ, ಇಲ್ಲಿ ಬುರ್ಖಾ ಹಾಕಿದವರು ಇದ್ದಾರೆ. ಬುರ್ಖಾ ಹಾಕಿದವರು ಯಾರು ಅಂತ ನಮಗೆ ಗೊತ್ತಿಲ್ಲ. ಆದ್ದರಿಂದ ಇದು ವಿಶೇಷವಾದ ಒಂದು ತಂಡವನ್ನು ರಚನೆ ಮಾಡಿಕೊಂಡು ಈ ತನಿಖೆಯನ್ನು ಮಾಡಬೇಕಾಗ್ತದೆ. ಅದರ ಜೊತೆಗೆ ಈಗಾಗಲೇ ಸಾಮಾಜಿಕ ನೋಡಿ ಎಲ್ಲಿಯವರೆಗೆ ಪರಿಸ್ಥಿತಿ ಇದೆ ಅಂತ ಹೇಳಿದರೆ, ನಾವು ಹಿಂದುತ್ವದ ವಿಚಾರವಾಗಿ ಯಾವುದೇ ಒಂದು ವಿಚಾರ ಪೋಸ್ಟನ್ನು ಹಾಕಿದಾಗಲೂ ಕೂಡ ನೀವು ಇನ್ನೊಬ್ಬರನ್ನು ಪ್ರೊವೋಕ್ ಮಾಡ್ತಾ ಇದ್ದೀರಿ ಅಂತ ಹೇಳಿಕೊಂಡು ನಮ್ಮ ಮೇಲೆ ಸುಮೋಟೋ ಕೇಸ್ ದಾಖಲು ಮಾಡೋ ಪೊಲೀಸರು ಈ ಹತ್ಯೆ ಆಗೋದಕ್ಕೆ ಎಷ್ಟೋ ಮುಂದೆ ತುಂಬ ಹಿಂದಿನಿಂದಲೂ ಕೂಡ ಪೋಸ್ಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ. ಯಾವುದೇ ಕ್ರಮ ಇಲ್ಲಿವರೆಗೆ ಆಗಲಿಲ್ಲ. ಆದ ನಂತರವೂ ಕೂಡ ಶರಣ್ ಪಂಪೋಲ ಹೆಸರಿರ್ಬೋದು, ಭರತ್ ಅವರ ಹೆಸರಿರ್ಬೋದು, ಇದೆಲ್ಲ ನಾವು ಮುಂಚೂಣಿಯಲ್ಲಿ ನೋಡ್ತಾ ಇದ್ದೇವೆ. ಹೇಳ್ಕೊಂಡ್ರು ಕೂಡ ಆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಯಾರನ್ನು ಹಂಚ್ಕೊಳ್ತಾರೆ, ಯಾರು ಹ್ಯಾಂಡಲ್ ಮಾಡ್ತಾರೆ, ಇದನ್ನು ನೀವು ಪತ್ತೆ ಹಚ್ಚುವಂತಹ ಒಂದು ತಂತ್ರಜ್ಞಾನ ನಮ್ಮಲ್ಲಿ ಇಲ್ವಾ? ಹಾಗಾದರೆ ನಾವು ಹಿಂದೂಗಳು ಪೋಸ್ಟ್ ಹಾಕುವಾಗ ಇರುವಂಥ ತಂತ್ರಜ್ಞಾನ ಕೇವಲ ನಮಗೆ ಮಾತ್ರನಾ ಅಥವಾ ಇತರ ಸಮುದಾಯದವರಿಗೆ ಅದು ಅನ್ವಯ ಆಗುವುದಿಲ್ವೇ? ಇದೆಲ್ಲ ನೋಡಿದಾಗ ರಾಜ್ಯದಲ್ಲಿರುವಂಥ ಸರ್ಕಾರ ಇಲ್ಲಿ ಕೇವಲ ಮುಸಲ್ಮಾನರಿಗೋಸ್ಕರ ಕೆಲಸ ಮಾಡ್ತಾ ಇದೆಯೇ? ಹಿಂದೆ ಇದ್ದ ಸರ್ಕಾರದಿಂದಲೂ ಹಿಂದೂಗಳಿಗೆ ನ್ಯಾಯ ಸಿಗಲಿಲ್ಲ, ಪ್ರಸ್ತುತ ಇರುವಂಥ ಸರ್ಕಾರದಿಂದಲೂ ಕೂಡ ನಮಗೆ ನ್ಯಾಯ ಸಿಗುವುದಿಲ್ಲ ಅಂತಾದರೆ ಜನಸಾಮಾನ್ಯರು ಆಲೋಚನೆ ಮಾಡುವಂಥದ್ದು ತುಂಬ ಅತ್ಯಗತ್ಯ ಇದೆ. ನಾವು ಯಾರನ್ನು ಆಯ್ಕೆ ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನು. ಹತ್ಯೆ ಆದ ನಂತರ ಕಾರ್ಯಕರ್ತರ ಹೆಸರನ್ನು ಹಿಡ್ಕೊಂಡು ನೀವು ಮುಂದಿನ ಚುನಾವಣೆಗೆ ಹೋಗಿ ಮತಬೇಟೆ ಮಾಡುವಂಥದ್ದನ್ನು ನಾವು ತುಂಬ ತೀವ್ರವಾಗಿ ಅದನ್ನು ವಿರೋಧಿಸ್ತೇವೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ನಾವು ನಿರ್ಧಾರ ಮಾಡಿದ್ದೇವೆ. ಇದಕ್ಕೆ